ಕರೋನಾ ಸಮುದಾಯಕ್ಕೆ ಹರಡಲು ಬಿಜೆಪಿಯೇ ನೇರ ಕಾರಣ ಅಂತ ಕಾಂಗ್ರೆಸ್ ಮುಖಂಡ ಪಿವಿ ಮೋಹನ್ ಆರೋಪಿಸಿದರು. ಜಿಲ್ಲಾಡಳಿತದ ಲಾಕ್ಡೌನ್ನಿಂದ ಯಾವುದೇ ರೀತಿಯ ಪ್ರಯೋಜನವಿಲ್ಲ. ಇದರಿಂದ ಕೊರೋನಾ ಸೋಂಕು ಹರಡುವಿಕೆಯನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಸರ್ಕಾರದ ವೈಫಲ್ಯವನ್ನು ಮುಚ್ಚುವ ತೇಪೆ ಹಚ್ಚುವ ಕ್ರಮ ಇದಾಗಿದೆ. ಜಿಲ್ಲಾದ್ಯಂತ ಕೊರೋನಾ ಹರಡಿದೆ, ಸಮುದಾಯದಲ್ಲಿ ಪಸರಿಸಿಕೊಂಡಿದೆ. ಇಂತಹ ಆತಂಕದ ಗಂಭೀರ ಪರಿಸ್ಥಿತಿಗೆ ಜಿಲ್ಲೆಯ ಬಿಜೆಪಿ ದುರ್ಬಲ ರಾಜಕೀಯ ನಾಯಕತ್ವವೇ ಕಾರಣವೆಂದು ಆರೋಪಿಸಿದರು. ಈ ಲಾಕ್ಡೌನ್ ಅವಧಿಯಲ್ಲಿ ನಾವು ಏನು ಮಾಡಬಹುದು? ಜಿಲ್ಲಾಡಳಿತ ತಪಾಸಣೆಗೆ ಒತ್ತು ಕೊಡಬೇಕು, ಸೋಂಕಿನ ಸಂಪರ್ಕ ಹೊಂದಿದವರು ಪತ್ತೆ ಆಗಬೇಕು ಮತ್ತು ಕ್ವಾರಂಟೈನಲ್ಲಿ ಈಗ 100 ಜನ ಇದ್ದರು. ಕ್ವಾರಂಟೈನ್ ಅಗತ್ಯ ಇರುವಂತಹ ಮೂಲ ಸೌಕರ್ಯಗಳನ್ನು ಒದಗಿಸಬೇಕೆಂತೇಳಿ ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡುತ್ತದೆ. ಇನ್ನು ಲಾಕ್ಡೌನ್ ಅವಧಿಯಲ್ಲಿ ತಪಾಸಣೆ, ಸೋಂಕಿತರ ಸಂಪರ್ಕ ಹೊಂದುವವರ ಪತ್ತೆ ಮತ್ತು ಕಂಟೈನ್ಮೆಂಟ್ ಅಗತ್ಯವಿರುವ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕೆಂದು ಅವರು ಒತ್ತಾಯಿಸಿದರು. ಬಿಜೆಪಿ ಸರ್ಕಾರವು ಜಿಲ್ಲೆಯಲ್ಲಿ ಘೋಷಿಸುವಂತಹ ಈ ಅಲ್ಪಾವಧಿಯ ಕಡಿಮೆ ಅವಧಿಯ ಲಾಕ್ಡೌನ್ನಿಂದ ಯಾವುದೇ ಪ್ರಯೋಜನ ಇಲ್ಲ. ಇದರಿಂದ ಕೊರೋನಾ ನಿಯಂತ್ರಿಸಲು ಸಾಧ್ಯವಿಲ್ಲ. ಇದು ಅವರ ವೈಫಲ್ಯವನ್ನು ಮುಚ್ಚಾಕುವ ಒಂದು ಕಾರ್ಯತಂತ್ರವಾಗಿದೆ. ಜನರ ಗಮನ ಬೇರೆ ಕಡೆ ಸೆಳೆಯಲು ಇದು ತೇಪೆ ಹಚ್ಚುವಂತಹ ಕಾರ್ಯಕ್ರಮ. ಇವತ್ತು ಇಡೀ ಜಿಲ್ಲೆದಾದ್ಯಂತ ಕೊರೋನಾ ಹರಡಿದೆ. ಎಲ್ಲ ತಾಲೂಕುಗಳಲ್ಲೂ ಕೊರೋನಾ ಇದೆ. ಕೊರೋನಾ ಸಮುದಾಯವನ್ನು ಪಸರಿಸಿಕೊಂಡಿದೆ. ಇಂಥ ಆತಂಕ ಪರಿಸ್ಥಿತಿಯನ್ನು ತರಲು ಈ ಜಿಲ್ಲೆಯ ಬಿಜೆಪಿಯ ದುರ್ಬಲ ರಾಜಕೀಯ ನಾಯಕತ್ವವೇ ಕಾರಣ.